ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಅರಣ್ಯ ಇಲಾಖೆದ ಒಟ್ಟು ಸೇರಿಗೆಡು ವನ ಮಹೋತ್ಸವನು ಪತ್ರಿಕಾ ಭವನದ ಕೈತಲ್ ಶನಿವಾರ ಕಾಂಡೆ ನಡಪಾಯಿರು. ಕುಡ್ಲ ದಕ್ಷಿಣ ಕ್ಷೇತ್ರದ ಶಾಸಕರು ಶ್ರೀ ಡಿ ವೇದವ್ಯಾಸ್ ಕಾಮತ್ ದೈ ನಡ್ಪನ ಮೂಲಕ ಚಾಲನೆ ಕೊರಿಯರು. ಈ ಪರಿಸರನ ಒರಿಪಾವಡು ಪನ್ಪಿನ ನೆಟ್ಟಿಡು ಪತ್ರಕರ್ತೆರು ಒಂಜಿ ಎಡ್ಡ ಬೇಲೆನು ಕೆಲವು ವರ್ಷದಿಂಚ ಮಲ್ತೊಂದುಲ್ಲೇರ್ಪಂಡದು ಶ್ರೀ ವೇದವ್ಯಾಸ್ ಕಾಮತ್ ಅಭಿನಂದನೆ ಸಂದಾಯರು. ಪತ್ರಕರ್ತರ ಸಂಘದಿಂದ ಕಳೆದ 8 ವರ್ಷಗಳಿಂದ ಯಶಸ್ಸಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ನನಗಂತೂ ಕಳೆದ 3ನೇ ವರ್ಷ ನಾನು ಬರ್ತಾ ಇದ್ದೇನೆ. ಪತ್ರಕರ್ತರ ಸಂಘದ ಈ ವನ ಮಹೋತ್ಸವದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ಪತ್ರಕರ್ತರ ವಿಶೇಷವಾದ ಕೊಡುಗೆಯನ್ನು ಅಂತ ಹೇಳಿದ್ರೆ ಸಮಾಜದ ಪ್ರತಿಯೊಂದು ವಿಷಯಗಳನ್ನು ಜನರಿಗೆ ತೋರಿಸುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಪರಿಸರದ ಬಗ್ಗೆ ಕೂಡ ವಿಶೇಷವಾದ ಕಾಳಜಿಯನ್ನು ಇಡ್ತಾ ಇರುವಂಥದ್ದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳುವಂಥದ್ದು ನಾನು ಹೇಳಬೇಕು. ಪರಿಸರಕ್ಕೆ ನೋಡಿದ್ರೆ ಮಂಗಳೂರಿನಲ್ಲಿ ಕಳೆದ 16 ವರ್ಷಗಳಿಂದ ಆಗ್ತಾ ಇರುವಂತಹ ಬದಲಾವಣೆ, ಅದನ್ನು ಕೂಡ ಈ ಹಿಂದೆ ಹಲವಾರು ವರ್ಷಗಳಿಂದ ಹಿಂದೆ ಸರಿಸುಮಾರು 20-22% ಗ್ರೀನರಿ ಇರುವಂತಹ ಮಂಗಳೂರು 14% ಪಚನಾಡಿ ಮತ್ತು ಆ ಭಾಗದಲ್ಲಿ ಶಕ್ತಿನಗರ ಭಾಗದಲ್ಲಿ ಇರುವಂಥದ್ದು ಗ್ರೀನರಿ, 22-23% ಇರುವಂತಹ ಗ್ರೀನರಿಗೆ 14ಕ್ಕೆ ಬಂದಿದೆ. ಮಂಗಳೂರು ಸಿಟಿಯ ಸ್ವಲ್ಪ ಹೊರಭಾಗದಲ್ಲಿ 10%, ಮಂಗಳೂರು ನಗರದ ಮಧ್ಯಭಾಗದಲ್ಲಿರುವಂತಹ ಕೆಲವಾರು ವಾರ್ಡ್ಗಳು 2-4% ಬಂದು ನಿಂತಿದೆ. ಯಾಕಂದ್ರೆ ಟೋಟಲ್ ವಾರ್ಡಿನಲ್ಲಿ ಗ್ರೀನರಿ ಅಂತ ಒಂದು ನಿಲ್ಲದ ರೀತಿಯ ಬೇರೆ ಬೇರೆ ಕಾರ್ಯಗಳ ಅಭಿವೃದ್ಧಿ ಇರಬಹುದು, ಬೇರೆ ಬೇರೆ ಕಾರ್ಯಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಉಸಿರಾಟಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಡುವಂತ ಈ ಮರ ಗಿಡಗಳನ್ನ, ಈ ಪರಿಸರವನ್ನು ಉಳಿಸಬೇಕು ಅಂತ ಹೇಳುವಂತ ರೀತಿಯಲ್ಲಿ ಪತ್ರಕರ್ತರ ಈ ರೀತಿಯ ಕೊಡುಗೆ ವನ ಮಹೋತ್ಸವದಿಂದ ವರ್ಷಪ್ರತಿ ಮಾಡುವಂಥದ್ದು, ಅದರ ಮುಖಾಂತರ ಆ ಒಂದು ನೆಟ್ಟಂತ ಗಿಡದ ವ್ಯವಸ್ಥಿತವಾಗಿ ಅದು ಬೆಳೆಯುವ ಹಾಗೆ ಅದರ ಜಾಗೃತಿಯನ್ನು ವಹಿಸಿಕೊಳ್ಳುವಂಥದ್ದು, ಇದೆಲ್ಲ ವಿಶೇಷವಾಗಿ ಪತ್ರಕರ್ತರ ಸಂಘ ಮಾಡ್ತಾ ಇದೆ. ಹಾಗಾಗಿ ತಮ್ಮ ಈ ಕೊಡುಗೆಗೆ ವಿಶೇಷವಾದ ಅಭಿನಂದನೆಗಳನ್ನು ಕೊಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿಯ ಕೊಡುಗೆಗಳು ತಮಗಾಗಲಿ ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯದಾಗಿ ಕಳೆದ ವರ್ಷ ನಾನು ಕೂಡ ನನಗೆ ಶ್ರೀಧರ್ ಅವರು 10,000 ಗಿಡವನ್ನು ಕೊಟ್ಟಿದ್ದರು. ಅವರೊಂದು ಮಾತನ್ನ ಹೇಳಿದ್ರು, ಅವಾಗ ಸ್ವಲ್ಪ ಗಿಡ ನೆಡುವುದು ಬಹಳ ಸುಲಭ ಇದೆ, ಅದನ್ನು ಉಳಿಸ್ಕೊಳ್ಳುವುದು ಬಹಳ ಕಷ್ಟ. ಯಾಕಂದ್ರೆ ಎಲ್ಲೋ ಒಂದು ಅಭಿವೃದ್ಧಿ, ಎಲ್ಲೋ ಒಂದು ಚರಂಡಿ ಆಗಬೇಕು, ಇಲ್ಲ ಒಂದು ರಿಕ್ಷಾ ಪಾರ್ಕ್ ಆಗಬೇಕು, ಇನ್ನಿತರ ವ್ಯವಸ್ಥೆಗಳಲ್ಲಿ ಏನೇನೋ ಕೆಲಸ ಕಾರ್ಯಗಳು ಮಾಡುವಾಗ ಇಲ್ಲೋ ಯಾರ ಮಕ್ಕಳು ಆಟ ಆಡಬೇಕು ಅಂತ ಹೇಳಿದ್ರೆ ತೆಗಿತಾರೆ. ಅದಕ್ಕಾಗಿ ಹಾಕುವಂತ ಗಿಡವನ್ನ 10,000 ಗಿಡ ಹಾಕಿದ್ರೆ ಒಂದು 2-3 ಸಾವಿರ ಬದುಕುವುದು ಬಹಳ ಕಷ್ಟ ಅಂತ ಹೇಳಿ. ನಮಗೆ ಮಂಗಳೂರಿನಲ್ಲಿ ಸಣ್ಣ ಗಿಡಗಳು ನೆಟ್ಟಾಗ ಅತೀವವಾದ ಮಳೆ ಬಂದರೂ ಕೂಡ ಆ ಗಿಡಗಳು ತೊಂದರೆಗೀಡಾಗ್ತದೆ. ಇದೆಲ್ಲೋ ಹೊರತು ನಾನು ಕೂತು ಮಾತಾಡಿ ಅವ್ರ ಗಿಡವನ್ನ ಕೊಟ್ಟದ್ದನ್ನ ಹಾಕಿ ನೋಡಿದಾಗ ಅದು ಸರಿ ಅಂತ ಕಾಣ್ತದೆ. ಯಾಕಂತಂದ್ರೆ ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಪ್ರತಿಯೊಂದು ವ್ಯಕ್ತಿಗಳು ಸಹಕಾರ ಕೊಟ್ಟರೆ ಗಿಡವನ್ನ ನಾವು ಒಂದು ಸಣ್ಣ ಟೀಮ್ ಎಲ್ಲ ಮಾಡಿದೆವು. ಒಂದೊಂದು ವಾರ್ಡಿಗೆ ಒಂದು 2-3 ಜನ ಟೀಮ್ ಮಾಡಿ ಅವರು ಅದನ್ನು ಹೋಗಿ ನೋಡಬೇಕು ಅಂತ ಒಂದು ಟೀಮನ್ನೆಲ್ಲ ಮಾಡಿದ್ವಿ. ಕೆಲವು ಕಡೆಗಳಲ್ಲಿ 2 ದಿವಸಕ್ಕೆ ಒಂದು ಕಡೆ, 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಕಡೆ ಹೋಗಿ 1 ದಿವಸ ಹೋಗಿ ನೋಡಿ ಬರ್ತಾರೆ. ಅದರ ಮಧ್ಯದಲ್ಲಿ ಆ ಗಿಡ ಮಾಡಿ ಆಗಿರ್ತದೆ. 24 ಗಂಟೆ ಆ ಗಿಡವನ್ನು ಕಾಯುವಂತ ಪರಿಸ್ಥಿತಿ ಮಾಡಲಿಕ್ಕೆ ಹೌದು. ಆದ್ರೆ ಇದರ ಬಗ್ಗೆ ಜನರಿಗೆ ವಿಶೇಷವಾದ ಜಾಗೃತಿ ಮತ್ತು ಕಾಳಜಿ ಇದ್ರೆ ಮಾತ್ರ ಈ ವನ ಮಹೋತ್ಸವದ ಕಾರ್ಯಗಳು ಇನ್ನಷ್ಟು ಶಕ್ತಿಯುತವಾಗಿ ಆಗ್ತದೆ ಅಂತ ಹೇಳೋದು ನನ್ನ ಅನಿಸಿಕೆ. ಹಾಗಾಗಿ ಈ ಕಾರ್ಯ ಪತ್ರಕರ್ತರ ಅದರಲ್ಲಿ ಕೂಡ ಅವರ ಪ್ರತಿಯೊಂದು ಕೆಲಸದಲ್ಲಿ ಬಹಳ ವಿನೂತನ ಶೈಲಿಯಲ್ಲಿ ಕಳೆದ ಸಲ ಕಲ್ಲಂಗಡಿ ಬಚ್ಚಂಗಾಯಿ ಕೊಟ್ಟಿದ್ರು, ಈ ಸಲ ಹಲಸಿನನ್ನು ಕೊಟ್ಟಿದ್ದಾರೆ, ಬರುವ ವರ್ಷ ಏನು ಕೊಡ್ತಾರೆ ಗೊತ್ತಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ವಿಷಯಗಳನ್ನ ಕೊಡದೆ
ಹಣ್ಣು ಹಂಪಲನ್ನು ಕೊಟ್ಟರೆ ಅದಕ್ಕೆ ಒಂದು ಉಪಯೋಗ ಆಗ್ತದೆ. ಒಂದು ಹೂಗುಚ್ಚ ಕೊಟ್ಟರೆ 300-200 ರೂಪಾಯಿ ಹೂವಿಗಿಂತ 200 ರೂಪಾಯಿ ಹಣ್ಣು ಕೊಟ್ಟರೆ ಯಾ ಪುಣ್ಯಾತ್ಮ ತಿಂತಾನೆ ಅಂತ ಹೇಳೋ ರೀತಿಯ ಭಾವನೆಗಳು ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳನ್ನ ತರ್ತಾ ಇದ್ದೀರಿ. ನಿಜಕ್ಕೂ ಇದೊಂದು ನಿಮ್ಮ ಬದಲಾವಣೆ ಬಹಳ ಮೆಚ್ಚುಗೆ ಪಡುವಂಥದ್ದು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಶಂಕರೇಗೌಡ, ಕುಡ್ಲ ವಲಯ ಅರಣ್ಯಾಧಿಕಾರಿ ಶ್ರೀ ಪಿ ಶ್ರೀಧರ್, ತೋಟಗಾರಿಕಾ ಉಪನಿರ್ದೇಶಕರು ಶ್ರೀ HR ನಾಯಕ್ ಇಂಚಿತಿ ಪ್ರಮುಖರು ಮಲ್ಲವಿನಿರಾದ ಪಾಲ್ಪಡೆದು ಪಾತಿರೇರು. ಇರ್ಲಿಕ್ಕೆ ಹಕ್ಕಿದ್ವಿ, ಅದೇ ರೀತಿ ನಮಗೆ ಕರ್ತವ್ಯನೂ ಸಹ ಇದೆ. ಯಾಕಂತಂದ್ರೆ ನಾವು ಜೀವನ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ಪೀಳಿಗೆಗೆ ಇದೇ ರೀತಿಯ ವಾತಾವರಣವನ್ನು ನಾವು ಬಿಟ್ಕೊಟ್ಟು ಹೋಗ್ಬೇಕಿದೆ. ಆ ನಿಟ್ಟಿನಲ್ಲಿ ತಮಗೆ ಗೊತ್ತಿದೆ, ಈಗಿನ ಪರಿಸರದಲ್ಲಿ ಏರುಪೇರುಗಳಾಗ್ತಾ ಇರೋದು ಯಾವ ಕಾರಣ ಅಂತ ಹೇಳಿದ್ರೆ ನಮ್ಮಿಂದ. ನಾವೇನು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ, ನಗರಾಭಿವೃದ್ಧೀಕರಣ ಅಂತ ಹೇಳ್ತೀವಿ, ನಮ್ಮ ವಸತಿ ನಿಲಯಗಳ ಸಮಸ್ಯೆಗಳನ್ನ ಮಾಡೋದಿರ್ಬೋದು, ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದ ಹಾಗೆ ಪರಿಸರಗಳು ಅಷ್ಟೇ ಇದರಲ್ಲಿ ವಾತಾವರಣದಲ್ಲಿ ಕಲುಷಿತ ವಾತಾವರಣವನ್ನು ಸಹ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ತಮ್ಗೆ ಗೊತ್ತಿದೆ, ಈಗ ಒಂದು 2 ತಿಂಗಳಿಂದ ಏನು ಕೊರೋನಾ ಬಂದಂದ್ರೆ ಎಲ್ಲ ಇಂಡಸ್ಟ್ರಿಗಳು ಹಾಗೂ ಈ ಆಟೋಮೊಬೈಲ್ಸ್ ಇವನ್ನೆಲ್ಲ ಬಂದ್ ಮಾಡ್ಬಿಟ್ವಿ ನಾವು. ಆ ಪೀರಿಯಡ್ ಅಲ್ಲಿ ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳು ಎಲ್ಲ ನಮ್ಗೆ ಕಾಣ್ಲಿಕ್ಕೆ ಶುರುವಾಗ್ತದೆ. ಯಾಕೆಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ವಾತಾವರಣದಲ್ಲಿ ನಮ್ಗೆ ಒಂದು ಅನುಕೂಲವಾದ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ಕೊಟ್ಟಿದೀವಿ ಅಂತ ಅರ್ಥ. ಆ ಟೈಮ್ನಲ್ಲಿ ಎಲ್ಲಾ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಹೊರಗಡೆ ಬರ್ಲಿಕ್ಕೆ ಶುರುವಾಗ್ತದೆ. ಅದೇ ರೀತಿ ಮುಂದಿನ ಪೀಳಿಗೆಗೆ ನಾವು ವಾತಾವರಣವನ್ನು ಶುದ್ಧವಾಗಿ ಇಟ್ಬಿಟ್ಟು ಹೋಗ್ಬೇಕು. ನಿಮ್ಗೆ ಗೊತ್ತಿದೆ, ವಾತಾವರಣದಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ, ಈ ರೀತಿ ಬೇರೆ ಬೇರೆ ಏನು ಅನಿಲಗಳಿರ್ತದೆ. ಆದ್ರೆ ನೈಟ್ರೋಜನ್ 80% ಇದೆ. 80% ಇದ್ರೂ ಸಹ ಅದು ಹೆಚ್ಚಿಗೆ ಆದ್ರೂ ಸಹ ನಮ್ಗೆ ಏನು ಹಾರ್ಮ್ ಆಗಲ್ಲ. 78% ಅಷ್ಟು ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ, ಆಕ್ಸಿಜನ್ 20-21% ಇದೆ. ಅವುಗಳ ಹೆಚ್ಚಿಗೆಯಿಂದ ನಮ್ಮ ಇದಕ್ಕೆ ಏನು ವಾತಾವರಣಕ್ಕೆ ಯಾವುದೇ ಹಾನಿ ಆಗಲ್ಲ. ಯಾಕಂತಂದ್ರೆ ಅವು ನೈಟ್ರೋಜನ್ ಅಂದ್ರೆ ಒಂದೇ ಎಲಿಮೆಂಟ್ ಇರ್ತಕ್ಕಂಥ ಒಂದು ಅನಿಲ, ಆಕ್ಸಿಜನ್ ಒಂದೇ ಅನಿಲ ಇರ್ತಕ್ಕಂಥ ಅನಿಲ. ಇವುಗಳ ಹೆಚ್ಚಿಗೆಯಿಂದ ವಾತಾವರಣದಲ್ಲಿ ಯಾವುದೇ ತೊಂದರೆ ಆಗಲ್ಲ. ಆದ್ರೆ ಅದೇ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮತ್ತು ಆಕ್ಸಿಜನ್ ಇರ್ತವೆ, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಮತ್ತು ಆಕ್ಸಿಜನ್ ಇರ್ತವೆ. ಅದೇ ರೀತಿ ನೈಟ್ರಸ್ ಆಕ್ಸೈಡ್ ಅಥವಾ ನೈಟ್ರಿಕ್ ಆಕ್ಸೈಡ್, ಇವುಗಳೆಲ್ಲ 1 ಮತ್ತು 2 ಎಲಿಮೆಂಟ್ ಸೇರ್ಬಿಟ್ಟು ಆಗಿರ್ತಕ್ಕಂಥ ಈ ಅನಿಲಗಳಿಂದ ನಮಗೆ ಹಾರ್ಮ್ ಹೆಚ್ಚು. ಯಾಕಂತ ಹೇಳಿದ್ರೆ ಈ ಅನಿಲಗಳು ಮಾತ್ರ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಿರ್ತಕ್ಕಂಥ ಎನರ್ಜಿಯನ್ನ ಹಿಡಿದಿಟ್ಕೊಳಿಸ್ತಾ ಶಕ್ತಿ ಇರುತ್ತೆ. ನೈಟ್ರೋಜನ್, ಆಕ್ಸಿಜನ್ ಇವಕ್ಕೆ ಆ ರೀತಿ ಶಕ್ತಿ ಇಲ್ಲ. ಆದ್ರಿಂದ ಏನಾಗುತ್ತೆ, ಭೂಮಿಗೆ ಬರ್ತಕ್ಕಂಥ ಏನು ಈ ಕಿರಣಗಳಿದ್ದಾವೆ ಅವನ್ನ ಹಿಡಿದಿಟ್ಕೊಂಡು ವಾತಾವರಣದಲ್ಲಿ ಉಷ್ಣತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಈ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತಾ ಇದ್ದಂಗೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗುತ್ತೆ. ಭೂಮಿಗೆ ಬರ್ತವೆ ಕಿರಣಗಳು, ಭೂಮಿ ಬಂದಂದ್ರೆ ಭೂಮಿ ರೇಡಿಯೇಟ್ ಮಾಡುತ್ತೆ. ಅದಕ್ಕೆ ಬ್ಲಾಕ್ ಬಾಡಿ ರೇಡಿಯೇಷನ್ ಅಂತ ಹೇಳ್ತೀವಿ. ಅದನ್ನ ಹಿಡಿದಿಟ್ಕೊಳ್ಳುವಂತ ಲಾಂಗ್ ವೇವ್ ರೇಡಿಯೇಷನ್, ಸೂರ್ಯನಿಂದ ಬರ್ತಕ್ಕಂಥ ಶಾರ್ಟ್ ವೇವ್ ರೇಡಿಯೇಷನ್, ಅದು ಬಂದಂದ್ರೆ ಭೂಮಿಲಿ ಇದಾಗ್ಬಿಟ್ಟು ಅದು ರೇಡಿಯೇಟ್ ಏನ್ ಮಾಡುತ್ತೆ, ಅದು ಲಾಂಗ್ ವೇವ್ ರೇಡಿಯೇಷನ್. ಆ ರೇಂಜ್ ಅಲ್ಲಿ ಈ ಕಿರಣಗಳನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರತಕ್ಕಂಥದ್ದು ಹೆಟ್ರೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ನಾವೇನ್ ಹೇಳ್ತೀವಿ. ಬೇರೆ ಬೇರೆ ಅನಿಲಗಳಿಂದ ಬೇರೆ ಬೇರೆ ಎಲಿಮೆಂಟ್ ಆಗಿರ್ತಕ್ಕಂಥ ಅನಿಲಗಳಿದ್ದಾವೆ, ಅವು ಹಿಡಿದಿಟ್ಕೊಳ್ತಾರೆ. ಆವಾಗ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗುತ್ತೆ. ಉಷ್ಣತೆ ಹೆಚ್ಚಿಗೆ ಆಗ್ತಾ ಇದ್ದಂಗೆ ನಿಮ್ಗೆ ಗೊತ್ತಿದೆ ಪರಿಣಾಮಗಳು ಏನಾಗುತ್ತೆ. ಒಂದು ಭಾಗದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ತಾರೆ, ಅಲ್ಲಿಗೆ ವಾತಾವರಣದಲ್ಲಿ ವೈಪರೀತ್ಯಗಳು ಶುರುವಾಗುತ್ತೆ. ಹೆಚ್ಚಿಗೆ ಮಳೆ ಆಗೋದಾಗ್ಲಿ ಅಥವಾ ಬರ ಪರಿಸ್ಥಿತಿ ಆಗ್ಲಿ ಅಥವಾ ನೀರು ಗುಡ್ಡೆ ಕರಗಿಬಿಟ್ಟು ಈ ಸೀ ಲೆವೆಲ್ ಹೆಚ್ಚಿಗೆ ಆಗೋದಾಗ್ಲಿ, ಇವುಗಳು ಶುರುವಾಗುವುದು ವಾತಾವರಣದ ಏರುಪೇರು, ಉಷ್ಣತೆ ತಾಪಮಾನದಲ್ಲಿ ಆಗ್ತಕ್ಕಂಥ ವೇರಿಯೇಷನ್. ಆದ್ರಿಂದ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆ ವಾತಾವರಣ ಬಿಟ್ಕೊಡ್ಬೇಕಂತ ಹೇಳಿದ್ರೆ ವನ ಮಹೋತ್ಸವ ಅಂತ ಹೇಳ್ತೀವಲ್ಲ, ಇದಕ್ಕೆ ಕ್ಲಿಕ್ ಇದೆ. ಯಾಕೆಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇವನ್ನೆಲ್ಲ ಹೀರ್ಪಡೋದು ಯಾವ್ದು ಅಂತ ಹೇಳಿದ್ರೆ ನಮ್ಮ ಪ್ಲಾಂಟ್ಸ್. ಯಾಕೆ ನಾವು ಗಿಡಗಳನ್ನ ನೆಡಬೇಕು, ಗಿಡಗಳ ಹೆಚ್ಚಿಗೆ ಆಗ್ಬೇಕು, ಇದಾಗಬೇಕು, ನಮ್ಗಿರ್ಬೋದು, ಅದರಿಂದ ಆದಾಯ ಬರೋದು ಇದು ಸೆಕೆಂಡ್. ಆದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿದ್ದು ಸಿಂಕ್. ಏನು ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆಕ್ಟಿವಿಟೀಸ್ ಇಂದ ನಾವು ಉಸಿರಾಡೋದ್ರಿಂದ ಸಹ ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ಹೋಗುತ್ತೆ. ಅದನ್ನು ಹೀರ್ತಕ್ಕಂಥವು ಪ್ಲಾಂಟ್ಸ್ಗಳು ಇಲ್ಲ ಸಮುದ್ರಗಳು ಇಂಥವು. ಆದ್ರಿಂದ ಹೆಚ್ಚಿಗೆ ನಾವು ಪ್ಲಾಂಟ್ಸ್ ಗಳನ್ನ ಬೆಳೀತಾ ಹೋದಾಗೆ ಹೆಚ್ಚಿಗೆ ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನ ನಾವು ಇದರಲ್ಲಿ ಶೇಖರಣೆ ಮಾಡಬಹುದು. ಅದು ಸಿಂಕ್ ಆಗುತ್ತೆ, ಅದು ಫುಡ್ ಆಗಿ ಪರಿವರ್ತನೆ ಆಗುತ್ತೆ. ನಮಗೆ ಪ್ರೀ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ. ಪ್ರೀ ಇಂಡಸ್ಟ್ರಿಯಲೈಸೇಷನ್ ಟೈಮ್ ಅಲ್ಲಿ ನಮ್ಮಲ್ಲಿ ವಾತಾವರಣದಲ್ಲಿ 350 ppm ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. 350 to 380 ppm ಅಷ್ಟು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್. ಈಗ ಅದು
300 ppm 280 to 300 ppm ಬಂದಿದೆ. ಸಾರಿ, ಅದು ಇನ್ಕ್ರೀಸ್ ಆಗಿದೆ. 280 ಇದ್ದು 380 ppm ಗೆ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿರೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ವಾತಾವರಣದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಆಗ ಹೇಳಿದೆ ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಎಫೆಕ್ಟ್, ಇವೆಲ್ಲ ಈ ರೀತಿಯ ಇದಕ್ಕೆ ಎಫೆಕ್ಟ್ ಆಗಿದೆ. ಆದ್ದರಿಂದ ನಾವು ಮುಂದಿನ ಪೀಳಿಗೆಗೆ ಹೆಚ್ಚಿಗೆ ವಾತಾವರಣದಲ್ಲಿ ಏರುಪೇರು ಆಗದಿದ್ದಂಗೆ ನೋಡ್ಕೊಬಿಟ್ಟು ವಾತಾವರಣವನ್ನ ಇದೇ ರೀತಿ ಇಟ್ಕೊಬಿಟ್ಟು ಮುಂದಕ್ಕೆ ನಾವು ಹೋದಲ್ಲಿ ನಮ್ಮ ಏನು ಪೀಳಿಗೆ ಏನಿದೆ ಅವು ಸಹ ಸ್ವಾಸ್ಥ್ಯದಿಂದ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಏನಿದೆ, ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಕರ್ತವ್ಯ ಏನಂತ ಹೇಳಿದ್ರೆ ಈ ವಾತಾವರಣವನ್ನು ಇದೇ ರೀತಿ ಇಡ್ಲಿಕ್ಕೆ ಹೆಚ್ಚು ಮರಗಳನ್ನ ನೆಡಬೇಕು, ಹೆಚ್ಚು ಗಿಡಗಳನ್ನ ನೆಡಬೇಕು. ಈ ನಿಟ್ಟಿನಲ್ಲಿ 2 ಇಲಾಖೆಗಳು ಪ್ರಮುಖ ಪಾತ್ರ ವಹಿಸ್ತದೆ. ಮುಖ್ಯವಾಗಿ ಅರಣ್ಯ ಇಲಾಖೆ, ಯಾಕಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸಾಕಷ್ಟು ಅರಣ್ಯಗಳಿದ್ದಾವೆ, ಅವನ್ನ ಮೇಂಟೈನ್ ಮಾಡೋದು ಹಾಗೂ ಅದೇ ರೀತಿ 33% ಅರಣ್ಯಗಳು ಇರಬೇಕು ಅನ್ನೋದು ಸರ್ಕಾರದ ನಿಯಮ ಇದೆ. ಇದ್ರ ಪ್ರಕಾರ ಅದನ್ನ ಬೆಳೆಸೋದು, ಇನ್ನು ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಲ್ಲಿ ಹೆಚ್ಚಿಗೆ ಬೆಳೆಸೋದು ಅಥವಾ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಹೆಚ್ಚಿಗೆ ಬೆಳೆಸುವಂತ ಇದನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಿದೆ. ಅದ್ರ ಜೊತೆಗೆ ರೈತರ ತೋಟದಲ್ಲಿ ಹೆಚ್ಚೆಚ್ಚಿಗೆ ಗಿಡಗಳನ್ನ ಬೆಳೆಸುವ ಜವಾಬ್ದಾರಿ ಸಹ ನಮ್ಮ ಮೇಲಿದೆ, ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಮೇಲೆ. ಅದನ್ನು ನಾವು ಈಗಾಗಲೇ ನಮ್ಮಲ್ಲಿ ಒಂದು 2 ಲಕ್ಷದಿಂದ 2.5 ಲಕ್ಷದಷ್ಟು ಕ್ಯಾಶ್ ಗ್ರಾಫ್ಟ್ಸ್ ಅನ್ನ ಮಾಡಿದ್ದೀವಿ. ಮೊನ್ನೆ ನಾವು ಪತ್ರಿಕೆಯಲ್ಲಿ ಸಹ ಇದ್ರ ವಿವರವನ್ನ ಎಲ್ಲ ಫಾರ್ಮ್ಸ್ ಅಲ್ಲಿ ಏನೇನಿದೆ ಅನ್ನೋದನ್ನು ಸಹ ಕೊಟ್ಟಿದ್ದೀವಿ. ಜೊತೆಗೆ ಒಂದು 3 ಲಕ್ಷದಷ್ಟು ಪೆಪ್ಪರ್ ಅನ್ನ ಮಾಡಿದ್ವಿ. ಅಂದ್ರೆ ಕೋಕೋ ಇದೆ, ನಮ್ಮ ಹತ್ರ ತೆಂಗು ಇದೆ, ಅಡಿಕೆ ಇದೆ. ಈ ರೀತಿಯ ಬೆಳೆಗಳನ್ನು ಸಹ ನಾವು ರೈತರ ತೋಟದಲ್ಲಿ ಬೆಳೆಸ್ಬಿಟ್ಟು ಈ ವಾತಾವರಣ ಏನಿದೆ ರೈತರು ಸಹ ಇದಕ್ಕೆ ಕೊಡುಗೆ ಕೊಡ್ತಾರೆ. ಅದು ನಮ್ಗೆ ಹೆಂಗೆ ಆರೋಗ್ಯ ಏನಂತ ಇರಬೇಕು, ಆ ಥರ ಭೂತಾಯಿ ಏನಂತ ಏನ್ ಹೇಳ್ತೀವಿ ನಾವು, ಭೂಮಿನ ನಾವು ವಾಸ ಮಾಡೋ ಭೂಮಿ ಆರೋಗ್ಯ ಇರಬೇಕು, ನಮ್ಮ ತಾಯಿ ಆರೋಗ್ಯ ಇರಬೇಕು. ಮದರ್ ಹೆಲ್ತ್ ಕಂಡೀಷನ್ ಡಿಪೆಂಡ್ ಆಗೋದು ಆ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಪ್ರಮಾಣದ ಮೇಲೆ. ಆ ಇಂಗಾಲದ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯ್ತು, ಒಂದು ಥ್ರೆಶೋಲ್ಡ್ ಸ್ಟೇಜ್ ಅಥವಾ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತಾರೆ, ಆ ಕ್ರಾಸ್ ಆಗ್ಬಿಟ್ರೆ ಹಿಂಗೆಲ್ಲ ಏರುಪೇರಾಗುತ್ತೆ. ಅದನ್ನ ಒಂದು ಕರೆಕ್ಟ್ ಸ್ಟೇಜ್ ಇಡಬೇಕು ಅಂದ್ರೆ ಅದು ಆ ವಾತಾವರಣದ ಇಂಗಾಲ ಹೀರ್ಕೋಬೇಕು, ಕಡಿಮೆ ಮಾಡಬೇಕು. ಆ ಕಡಿಮೆ ಮಾಡೋದು ತಿಳಿಸಕ್ತಿ ಗಿಡ ಮರಗಳಿಗೆ ಮಾತ್ರ. ಅದು ತಮ್ಗೆಲ್ಲ ಉಸಿರಾಡಬೇಕಾದ್ರೆ ಇಂಗಾಲದ ಡೈಆಕ್ಸೈಡ್ನ ಹೀರ್ಕೊಂಡು ಆಮ್ಲಜನಕನ ಹೊರ ಕೊಡ್ತೇವೆ ಅಂತ ಗೊತ್ತು ನಮಗೆ. ಹಾಗಾಗಿ ಒಂದು ಬ್ಯಾಲೆನ್ಸ್ ಆಗಿ ಒಂದು ಸಮತೋಲಿತವಾಗಿ ಭೂಮಿ ಮೇಲೆ ಮರಗಳು ಇದ್ರೆ ಅಷ್ಟು ನಾವು ಎಷ್ಟು ಕಡಿತೀವಿ, ಅದು ಡಬಲ್ ಟ್ರಿಪಲ್. ಯಾಕೆಂದ್ರೆ ಒಂದು ಮರ ಕಡಿಬೋದು, ನಾವು ನೆಟ್ಟಿದ್ದೆಲ್ಲ ಸಾಹೇಬ್ ಹೇಳ್ತಾ ಇದ್ರು, ನಾವು 10,000 ಮರ ನೆಟ್ಟು ಒಂದು 2,000, ಆದರೆ ಬೇರೆ ಬೇರೆ ಕಾರಣಕ್ಕೆ ಆಗುತ್ತೆ. ಸೊ ನಾವು ಒಂದು ಮರ ನೆಟ್ಟಿದ್ದೀವಿ ಅಂದ್ರೆ ಅದು ಒಂದು ಮರ ಆಗೋದಕ್ಕೆ ಅಷ್ಟೇ ಎಫರ್ಟ್ ಬೇಕು ನಮಗೆ. ಪ್ರತಿ ವರ್ಷ ಅದು ಮರ ಮಾಡಬೇಕಾದ್ರೆ ಎಷ್ಟೋ ಗಿಡಗಳು ನೆಟ್ಟು ಅದು ಮರ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಮರಗಳ ಸಂಖ್ಯೆಯನ್ನು ಕಾಪಾಡಬೇಕಾದ್ರೆ ಪ್ರತಿ ವರ್ಷ ಈ ಥರ ಕಾರ್ಯಕ್ರಮಗಳ ಮುಖಾಂತರ ನಾವು ಏನು ಹೆಚ್ಚು ಜನಗಳಿಗೆ ತಲುಪಬೇಕು. ಅದು ಒಂದು ಅವೇರ್ನೆಸ್ ಥರ ಪ್ರತಿಯೊಬ್ಬರು ರೈತರಾಗಲಿ ನಾವಾಗಲಿ ಪ್ರತಿಯೊಬ್ಬರು ಕೂಡ ಭೂಮಿ ಮೇಲೆ ಒಂದು ನೈತಿಕತೆ, ಒಂದು ನಮ್ದೇನೋ ಜವಾಬ್ದಾರಿ ಇದೆ, ನಾವು ಇಟ್ಟು ಬೆಳೆಸ್ಬೇಕಂತ ಆ ಒಂದು ರೀತಿನ ಪ್ರಚಾರ ಆಗಬೇಕು. ಹಾಗಾಗಿ ವಾತಾವರಣದಲ್ಲಿ ಕಾರ್ಬನ್ ಕಂಟೆಂಟ್ ಏನು ಹೇಳ್ತಾರೆ ಅದನ್ನು ಸಮಪ್ರಮಾಣದಲ್ಲಿ ಇಡಬೇಕು ಅಂದ್ರೆ ಮರಗಳು ಹೆಚ್ಚಿರಬೇಕು, ಒಂದು ಬ್ಯಾಲೆನ್ಸ್ ಆಗಿರೋ ಅದಕ್ಕೆ ಇದ್ರ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳ್ತಾ. ಹಾಗೆ ಇನ್ನೊಂದು ತಾವೆಲ್ಲ ಮೊನ್ನೆ ರೀಸೆಂಟ್ ಆಗಿ ನೋಡಿದ್ವಿ ನಾವು, ಒಂದು ಈ ಕರೋನಾದಾಗ ಲಾಕ್ಡೌನ್ ಆದ ಪರಿಸ್ಥಿತಿ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದು 3 days ನಾನು ಇಲ್ಲ ಸರ್ ಮನೆ ಕಡೆ ದೂರ ಕೇಳ್ತಾರೆ ಒಂದು 3 days ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತು. ಟೊಮೆಟೊ ಇಲ್ಲ, ಎಂತ ಇಲ್ಲ, ಏನು ಗೊತ್ತಿಲ್ಲ. 3 days ಅಂದ್ರೆ ಏನೋ ಮನೇಲಿ ಬಿಟ್ಟು ಹುಣಸೆ ಹುಳಿ ಅದೇ ಮಾಡಿ ಒಂದು ವಾರ ಎಷ್ಟು ಕಷ್ಟಪಟ್ಟು ಅಂತ ಗೊತ್ತಾಯ್ತು. ಅದು ನಮಗೆ ಬಂದಿದ್ದು ಮನಸ್ಸಿಗೆ ಬಂದಿದ್ದು ಅಷ್ಟೇ ಕಾರಣ. ಈ ಗಿಡ ಮರಗಳಿಗೆ ಬರಬಾರ್ದು ಅಂತ ಹೇಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದಲ್ಲಿ ನಾವು 3 ಮೇಜರ್ ಆಹಾರಕ್ಕೆ ನಾವು 3 ಬೆಳೆಗಳನ್ನ ಬೆಳೆಸ್ತೀವಿ. ಒಂದು ಭತ್ತ, ಇನ್ನೊಂದು ಗೋಧಿ, ಇನ್ನೊಂದು ಜೋಳ. ಮೇಜರ್ ಆಲ್ಮೋಸ್ಟ್ 30 ಭಾಗ ಅದನ್ನೇ ತಿಂತೀವಿ. ನಾಳೆ ಬೆಳಗ್ಗೆ ಕರೋನಾ ಬಂದಂಗೆ ಅದಕ್ಕೆ ಯಾವ್ದೋ ಭತ್ತಕ್ಕೋ ಗೋಧಿಗೋ ಜೋಳಕ್ಕೆ ಯಾವ್ದಾರ ಒಂದು ರೋಗ ಬಂದು ಎಕ್ಸ್ಟೆಂಟ್ ಆಗ್ಬಿಟ್ಟು ಕಾರಣ ಒಂದು 6 ತಿಂಗಳು 3 ತಿಂಗಳು ಅದು ಮಾಯ ಆಗ್ಬಿಡ್ತು ಭೂಮಿ ಮೇಲೆ ಇಲ್ಲ ಅಂತಂದ್ರೆ ನಾವು ಏನು 7 ಬಿಲಿಯನ್ 8 ಬಿಲಿಯನ್ ಜನಸಂಖ್ಯೆ ಇದ್ದೀವಿ ಪ್ರಪಂಚದಲ್ಲಿ. ಒಂದು 30 ಭಾಗ ಜನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅಷ್ಟು ಜನಕ್ಕೆ ಆಹಾರ ಇಲ್ಲ ಅಂದ್ರೆ ಆಲ್ಟರ್ನೇಟಿವ್ ಯೋಚನೆ ಮಾಡೋಕ್ಕಾಗಲ್ಲ. ನಾವು ಸಣ್ಣಗೆ ಬೇರೆ ಏನೋ ತಿಂದು ಬದುಕಾಗಲ್ಲ. ಅದಕ್ಕೆ ಒಂದು ಹೊರಡಿದೆ ಆಹಾರ ಭದ್ರತೆ, ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಏನು ಈಗ ನಮ್ಮ ಅಧ್ಯಕ್ಷ ತೋಟದ ಅಂತ ಹೇಳ್ತಿದ್ರು, ನಮ್ಮ ಮುದ್ದೆನ ಅವ್ರು ಬೆಳೆದ್ರು, ಅವರೇ ಬೆಳೆದ್ರು ಅನಿಸುವಂತ ಈ ಮರಗಳಿಂದ ಬರ್ತಕ್ಕಂಥ ಹಣ್ಣುಗಳು, ಫಲಗಳು ಏನಿದೆ ಸಾಕಷ್ಟು ನಾವು ಎಲ್ಲರಿಗೂ ಸಾಧ್ಯ ಆಗುತ್ತೆ. ನಮ್ಮ ತೋಟದಲ್ಲಿರ್ಬೋದು, ಸಾರ್ವಜನಿಕ ಸ್ಥಳಗಳಾಗ್ಬೋದು, ಪಾರ್ಕ್ಗಳಾಗ್ಬೋದು, ಎಲ್ಲ ಕಡೆ ಮರಗಳಿದೆ. ಅಟ್ಲೀಸ್ಟ್ ಕೆಲವು ದಿನಗಳು ಅಷ್ಟಕ್ಕೆ ಆಹಾರಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಅಂತ, ತಿಂದು ಬದುಕಕ್ಕೆ ಸಾಕಾಗುತ್ತೆ ಅಂತ. ಅದು ಅಂತಾರಾಷ್ಟ್ರೀಯ ಹಲಸಿನ ಮೇಳ ಅಂತ ಕೂಡ ಒಂದು ಮಾಡ್ತಾ ಇರ್ತಾರೆ, ಪೇಪರ್ಲೇ ಬರ್ತಾ ಇರ್ತದೆ. 230ಕ್ಕೂ ಅಧಿಕ ಖಾದ್ಯಗಳನ್ನ ಹಲಸಿನ ತಯಾರು ಮಾಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ.
ಅಲಸಿ ಅಷ್ಟಿದೆ. ಆ ಥರ ಮರಗಳಲ್ಲಿ ಪರ್ಮನೆಂಟ್ ಸಿಗುವಂಥವ್ರು ಕೂಡ ನಾವು ಹೆಂಗೆ ನಾವು ಒಂದು 1000 ವರ್ಷ ಅಥವಾ 10,000 ವರ್ಷ ಇದ್ದರೆ ಜನಗಳು ಭತ್ತ ತಿಂದು ಬದುಕ್ತಿರ್ಲಿಲ್ಲ. ನಮ್ಮ ಫುಡ್ ಹ್ಯಾಬಿಟಲ್ಲಿ ಗೆಡ್ಡ ಗೆಲ್ಲಿಸ್ಕೊಂಡು ತಿಂದು ಬದುಕ್ತಾ ಇದ್ರು. ನಮಗೆಲ್ಲ ಗೊತ್ತು, ನಾವೆಲ್ಲ ನಾಗರಿಕತೆ ಬರೋಕ್ಕೆ ಮುಂಚೆ. ಹಾಗಾಗಿ ಹೆಚ್ಚು ಏನು ಫುಡ್ ಸೆಕ್ಯೂರಿಟಿಗೆ ಬೇಕಾಗುವಂಥದ್ದು ನಮಗೆ ಭೂಮಿಗಳಿರಬೇಕು. ಆಗಿದ್ದಾಗಷ್ಟೇ ನಾವು ಈ ಮನುಕುಲ ನಾವು ಜನಗಳು ಬದುಕಕ್ಕೆ ಸಾಧ್ಯ. ಕೆಲವು ಕಾಲಕ್ಕೆ ಏನೋ ಔಷಧಿ ಕಡಿಮೆ ತನಕ ಮೆಡಿಸಿನ್ ಬರೋ ತನಕ ನಾವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಈ ಒಂದು ಆಹಾರ ಭದ್ರತೆ, ಇನ್ನೊಂದು ಈ ನಾವು ಭೂಮಿ ಉಳ್ಕೋಬೇಕು ಅಂತ ಕೂಡ ಇಂಗಾಲದ ಪ್ರಮಾಣವನ್ನು ನಾವು ಇಡಬೇಕಾದ್ರೆ ಹೆಚ್ಚೆಚ್ಚು ಮರಗಳನ್ನು ಬೆಳೆಸಬೇಕು ಅಂತ ಈ ಎಲ್ಲ ಹಿನ್ನೆಲೆಯಲ್ಲಿ ಮರಗಿಡಗಳು ಭೂಮಿಯಲ್ಲಿ ಇರಬೇಕು. ಅದು ಸಾಂಕೇತಿಕವಾಗಿ ನಾವು ಇವತ್ತೇನು ವನ ಮಹೋತ್ಸವ ಅಂತ ಮಾಡಿದ್ದು, ಗಲ್ಲಿಗೆ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿ ಜವಾಬ್ದಾರಿ ಇದೆ. ಈ ಹಣ್ಣು ಇನ್ನೊಂದು ಖುಷಿ ವಿಚಾರದಲ್ಲಿ ನಾವೇ ನೆಟ್ಟಿದ್ದು ನಮ್ಗೇನೆ ಒಂದು ಏನು ಅದು ಹಣ್ಣು ಕೊಡಬೇಕು ಅಂತ ಮಾಡ್ಕೊಂಡ್ರೆ ನಮ್ಗೆ ಪ್ರಕೃತಿ ಎಲ್ಲವೂ ಕಳ್ಕೊಟ್ಟಾಗ ಅನಿಸ್ತದೆ. ಬಹುಶಃ ಶಾಸಕರು ಕಳೆದ ವರ್ಷ ಒಂದು 10,000 ಗಿಡ ನೆಡುವಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಬಹುಶಃ ಅವರು ಆ ಬಿತ್ತಿದ ಬೀಜ ಬಹಳ ದೊಡ್ಡ ಫಲ ಆಗಿದೆ. ಅವರು ಕಟ್ಟಿದ ಹುಡುಗರೆಲ್ಲ ಈ ವರ್ಷ ಅವ್ರಿಗೆ ಗೊತ್ತಿಲ್ಲದೆ ಬಂದು ನರ್ಸರಿ ಗಿಡ ತಗೊಂಡು ನೆಡ್ತಾ ಇದ್ದಾರೆ. ಅದನ್ನು ತಲುಪಿಸಿ ಅವರು ಎಲ್ಲ ನನ್ಗೆ ಬೈಯಿತು ಮುಗಿಯಿತು ಲೈನ್ ಗಿಡ ನೆಟ್ಟಿದ್ರು. ನೋಡುವಾಗ ಅಲ್ಲಿ ನರ್ಸರಿ 10 ಗಿಡ ಯಾರು ಹೋದ್ರು 10 ಗಿಡ ಬಿತ್ತೋರು. ಜಸ್ಟ್ ನೀವು ನಮ್ಮ ಪತ್ರಕರ್ತರ ವರ್ಷ ಏನು ನಿಮ್ಮ ಅಲ್ಲಿ ನರ್ಸರಿ ಒಳಗಡೆ ಪ್ರೆಸ್ ಮೀಟ್ ಮಾಡಿದ್ವಿ. ತಾವೆಲ್ಲ ಹೆಚ್ಚಿನ ಪತ್ರಕರ್ತರೆಲ್ಲ ಬಂದಿದ್ರು. ಅಲ್ಲಿ ಹೋಗಿ ಅವರು ಒಂದೆಷ್ಟೊಂದು ಫಾರ್ಮೆಟ್ ಫಿಲ್ ಮಾಡಿ ನಮ್ದು ಆಕ್ಚುಲಿ 20 ರೂಪೀಸ್ ಬೆಳೆಸುವಂತ ಗಿಡವನ್ನ 3 ರೂಪಾಯಿ ಕೊಡ್ತದೆ. 10 ರೂಪಾಯಿ ಬೆಳೆಸೋ ಗಿಡವನ್ನು 1 ರೂಪಾಯಿ. ಒಂದೊಂದು ರೇಂಜಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿ ವರ್ಷ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತದೆ. ಬಟ್ ಜಾರಿ ಗೊತ್ತಿಲ್ಲ. 10 ಗಿಡ ಅವ್ರು ಅಂದ್ರೆ ಒಂದು 20 ರೂಪಾಯಿ ನಾವು 1 ಲಕ್ಷ ಗಿಡ ಬೆಳೆಸಿದ್ದೇವೆ. ಅದರಲ್ಲಿ 50,000 ಗಿಡ 20 ರೂಪಾಯಿ ಒಂದು ಗಿಡ ಬೆಳೆಸಲಿಕ್ಕಾಗಿದೆ 3 ರೂಪಾಯಿ ಕೊಡ್ತದೆ. ಅಲ್ಲಿ 15 ರೂಪಾಯಿ ಒಂದು ಗಿಡಕ್ಕೆ ಸಬ್ಸಿಡಿ ಸರ್ಕಾರ ಕೊಡುವಂಥದ್ದು. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ನಮ್ಮ 1,60,00,000 ರೂಪಾಯಿ ಸಬ್ಸಿಡಿ ರೈತರಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಕೊಡ್ತದೆ ಎಲ್ಲರೂ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏನು ನಾವು 10 ಗಿಡ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹೋಗಿ ಹುಡುಗರು ಫಾರ್ಮೆಟ್ ತುಂಬಿಸ್ಬಿಟ್ಟು ಸಣ್ಣ ಸಂಘಟನೆ ಲಾಸ್ಟ್ ಟೈಮ್ ಏನು ಸಂಘ ವಿದ್ಯಾರ್ಥಿಯಲ್ಲಿ ಶಾಸಕರ ಜೊತೆಗೆಲ್ಲ ಅವರು ಆ ವಾರ್ಡ್ ಗ್ರೂಪ್ ಮಾಡಿದ್ರು. ಅವರೆಲ್ಲರೂ ಗಿಡ ತಗೊಳ್ತಾರೆ. ಆಲ್ಮೋಸ್ಟ್ ಅವ್ರು ಇದುವರೆಗೆ 3,000 ಗಿಡ ನಿಮ್ಮ ವಾರ್ಡ್ ಗ್ರೂಪ್ ಹುಡುಗರು ತಗೊಂಡಿದ್ದಾರೆ. ಅದು ನೀವು ಮಾಡಿದ ಹಣಕ್ಕಾಗಿದ್ದಾಗಿದೆ ತರಿಸ್ತೇವೆ. ಯಾಕಂದ್ರೆ ಭೂಮಿಯಲ್ಲಿ ಮಜ್ಜೆ ಇಲ್ಲ. ಇವತ್ತು ನಾವು ಇಷ್ಟೆಲ್ಲ ವೈಜ್ಞಾನಿಕವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರೆದು ಕರೋನಾ ಅಂತ ವೈರಸ್ ಬಂದಿದೆ, 1000 ಜನ ಸಾಯ್ತಾ ಇದ್ದಾರೆ. ಹಾಗಿರುವಾಗ ಭೂಮಿಯಲ್ಲಿ ಸಸ್ಯಗಳು ಬೆಳೀತವೆ. ಆ ಸಸ್ಯಗಳು ಒಂದು ದಿನ ಭೂಮಿ ಬದುಕಿದ್ರೆ ತನ್ನ ಪ್ರಕೃತಿಗೆ ತನ್ನ ಕೊಡುಗೆಯನ್ನು ಮಾಡೋಗ್ತವೆ. ನಾವು ಒಂದು 20 ವರ್ಷ ಬದುಕಿದ್ರೆ ಅಪ್ಪ ಅಮ್ಮನ ಬಟ್ಟೆ ಅವ್ರಿಗೆ ಮಾತ್ರ ನಾವು ಬದುಕಿ ಸಾರ್ಥಕ. ಅಪ್ಪ ಅಮ್ಮನ ಹೊರಗಾಕ್ಬಿಟ್ಟು ನಾವು ಬದುಕಿ ಸಾರ್ಥಕ ಇದೆ ಇಲ್ಲ. ಅಪ್ಪ ಅಮ್ಮ ಹತ್ರ ಸಾಲ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ಬೈಕ್ ತಗೊಂಡು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಯಾವುದೇ ಮಾಹಿತಿ ಸಟ್ಬಿಟ್ರೆ ಮುಗಿತು. ನಮ್ಮ ಅಪ್ಪ ಅಮ್ಮನ ಆಸ್ತಾರೆ ಕಣ್ಣೀರು ನಾವು ಕೊಡುದು. ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ನಮ್ಮ ಉದ್ದೇಶ ಅಷ್ಟೇ, ಎಷ್ಟು ಗಿಡ ಬರುತ್ತದೆ, ಎಷ್ಟು ಗಿಡ ಅವರು ಸಾಯ್ತದೆ ಅನ್ನೋದಿಲ್ಲ. ಎಲ್ಲಿ ಖಾಲಿ ಸ್ಥಳ ಇದೆ ಮನುಷ್ಯನಿಗೆ ನಾವು ಅವಕಾಶ ಕೊಡೋದು. ನಾನು ಎಲ್ಲ ಕಡೆ ಹೇಳ್ತೇನೆ, ನಮ್ಮ ಮನುಷ್ಯನಿಗೆ ನಾನು ಗಿಡ ನೆಟ್ಟಂತ ಅವಕಾಶ ಮಾಡ್ಕೊಂಡು ಹೊರಗಡೆ ಭೂಮಿ ನೋಡಿದ್ರೆ ಭೂಮಿ ಎಲ್ಲೆಲ್ಲೂ ಜಾಗ ಕಾಣ್ತದೆ. ನಮ್ಮ ಮನುಷ್ಯನಿಗೆ ನಾವು ಜಾಗ ಕೊಡುವುದಿಲ್ಲ. ನಂದು ಅಲ್ಲಿ ಪಾರ್ಕಿಂಗ್ ಬರ್ತದೆ, ಇದು ಮರದ ಕಾಂಪೌಂಡ್ ಅಲ್ಲಿ ಏರಿಸ್ತದೆ, ಇದು ನನ್ನ ಪೈಪ್ ಲೈನ್ ಹೊಡಿತದೆ, ಇದೇ ತಲೆ ಇಟ್ಕೊಂಡು ಹೊರಗಡೆ ಹೋಗ್ತೇವೆ. ಏನು ಜಾಗ ಭೂಮಿ ಕಾಣುವುದಿಲ್ಲ. ನಾನು ನಮ್ಮ ಮನುಷ್ಯನಿಗೆ ಜಾಗ ಕೊಟ್ಟರೆ ಎಲ್ಲ ಕಡೆ ಜಾಗ ಇದೆ. ಭೂಮಿಯಲ್ಲಿ ಬೇಕಷ್ಟು ಜಾಗ ಇದೆ ಸಸ್ಯದಲ್ಲಿ. ಮೊನ್ನೆ ಒಂದು ಕಡೆ ನಾನು ಹೋಗಿದ್ದೆ. ಅವರೊಂದು ದೊಡ್ಡ ರಿಸಾರ್ಟ್ ಕಟ್ತಾ ಇದ್ದಾರೆ. 4ನೇ ಫ್ಲೋರ್ ವರೆಗೂ 5 ಅಡಿ ಒಂದು ಪಾರ್ಕ್ ಮಾಡಿದ್ದಾರೆ ಗಿಡ ಹಾಕಿ. ಅಲ್ಲೆಲ್ಲ 5 ಅಡಿ ಸಾಕು. 5 ಅಡಿ ಮಣ್ಣಿದ್ರೆ ಸಣ್ಣ ಸಣ್ಣ ಗಿಡಗಳೆಲ್ಲ ಬೆಳಿಬಹುದು. ಅವ್ರು ಯಾವ ಬೇಕು ನನಗೆ ಸಜೆಸ್ಟ್ ಮಾಡಿದ್ರು, ಕಿಸ್ಕೊರ ಅಂತ ಒಂದು ಮೆಡಿಸಿನ್ ಪ್ಯಾಕ್ ಇದೆ. ಆಮೇಲೆ ಗಚ್ಚ ಅಂತ ಹೇಳ್ತಾರೆ, ಕರೆಂಟಕಾಯಿ ಅದು ಉಪಯೋಗ ಮಾಡೋದು. ಆಮೇಲೆ 5 ಅಡಿ ಮಣ್ಣು ಸಾಕವರು ಸರ್ ಆರಾಮಾಗಿ ಬೆಳಿಬಹುದು. ಅಷ್ಟು ಪ್ರಾವಿಷನ್ ಮಾಡಿದ್ದಾರೆ. ಅಂದ್ರೆ ಅವಕಾಶ ಇರಬೇಕು. ಹಾಗಾಗಿ ಈ ದೇಶದಲ್ಲಿ ಈ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ನನ್ಗೆ ಬಹಳ ಸಂತೋಷ ಅಂದ್ರೆ ನಾವು ನೆಟ್ಟು ಮರದ ಮೊನ್ನೆ ಕಾಯಿ ಕೊಟ್ಟಿದ್ದಾರೆ ಶ್ರೀರಣ್ಣ, ಯಾವುದು ಲಕ್ಷ್ಮಣ ಫಲ. ಇವತ್ತು ನಾವು ನೆಟ್ಟು ಮರದ ಕಾಯಿ ನಮ್ಗೆ ಸಿಗ್ತಾ ಇದೆ, ಬಹಳ ಸಂತೋಷ. ಕಳೆದ ವರ್ಷ ನೆಟ್ಟಾಗ ಅದು ಸಸಿಯನ್ನು ಕರ್ಕೊಂಡು ಹೋಗ್ತಾರೆ. ನಿಮ್ಮಲ್ಲಿ ನೆಟ್ಟ ರಕ್ತ ಕಲರ್ ಗಿಡನೇ ಕರ್ಕೊಂಡು ಹೋಗಿಲ್ಲ. ಮರ ಕೇಳಿದ್ವಿ, ಸಸಿ ಕರೀತಾರೆ. ಹಾಗಾಗಿ ಅಂತ ಸಸಿಯನ್ನ ಪ್ರತಿ ವರ್ಷ ನಾವು ಕಳೆದ 5 ವರ್ಷ ಮಾಡ್ತಾ ಇದ್ದೇವೆ. ಬಹುಶಃ ನೀವು ಕದ್ರಿ ಪಾರ್ಕ್ ಅಲ್ಲಿ ನೋಡಿರ್ಬೋದು. ಆ 2 ಸೈಡ್ ಪತ್ರಕರ್ತರ ಸಂಘದಿಂದ ಹಾಕಿದ್ರೆ ಸರ್, ನಮ್ಮ ಕತ್ರಿ ಇದು ಸರ್ಕಿಟ್ ಹೌಸ್ ಹೋಗುವಾಗ ಆ 2 ಸೈಡ್. ಆಮೇಲೆ ಹಳೆ ಇದು ಗೆಸ್ಟ್ ಹೌಸ್ ಇದೆಯಲ್ಲ ಕದ್ರಿಯಲ್ಲಿ, ಅಲ್ಲಿಯೂ ನಾವು ಕದಂಬ ಮತ್ತು ಬೇರೆ ಗಿಡಗಳು ಹಾಕಿದ್ದೇವೆ. ಬಹುಶಃ ಕಳೆದ 5 ವರ್ಷಗಳಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಉದ್ದೇಶ ಅಂದ್ರೆ ನಿಮ್ಮಿಂದ ಅದು ಮೆಸೇಜ್ ಹೋಗ್ಬೇಕು ಸಮಾಜಕ್ಕೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಗುರ್ಕಾರನ್ನು ವಹಿಸುತ್ತಿದ್ದಾರೆ. 8 ವರ್ಷಗಳಿಂದ ನಮಗೆ ಅರಣ್ಯ ಇಲಾಖೆಯಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕ್ರಿಕೆಟ್ ಕ್ಲಬ್ ಅವರು ಮತ್ತು ಕಳೆದ 5 ವರ್ಷದಿಂದ ಶ್ರೀಧರ್ ಸರ್ ಅವರು ನಮಗೆ ಅರಣ್ಯ ಇಲಾಖೆಯ ವತಿಯಿಂದ ನಮಗೆ ಈ ಒಂದು ವನ ಮಹೋತ್ಸವಕ್ಕೆ ಗಿಡಗಳನ್ನು ಕೊಡುವುದರ ಮೂಲಕ
ಸಹಕಾರವನ್ನು ಕೊಡ್ತಾ ಇದ್ದೇವೆ. ನಾವು ಈಗಾಗಲೇ 3 ವರ್ಷಗಳಿಂದ ಪ್ರೆಸ್ ಕ್ಲಬ್ ಆಸುಪಾಸಿನಲ್ಲಿ ಗಿಡಗಳನ್ನು ಇಟ್ಟರೆ ಅದಕ್ಕಿಂತ ಮೊದಲು ರೇಡಿಯೋ ಪಾರ್ಕ್, ಕದ್ರಿ ಪಾರ್ಕ್ಗಳಲ್ಲಿ ಕೂಡ ನಾವು ವನಮಹೋತ್ಸವ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂದರೆ ಇವತ್ತು ಪತ್ರಕರ್ತರು ಒಂದು ಸಮಾಜಕ್ಕೆ ಮಾದರಿಯಾಗಬೇಕು. ಅವರು ಒಂದು ಗಿಡ ನೆಟ್ಟರೆ ಪ್ರತಿ ಮನೆಯಲ್ಲಿ ಸಂಘ ಸಂಸ್ಥೆಗಳು ಕೂಡ ಗಿಡ ನೆಡಲು ಮುಂದಾಗುತ್ತವೆ ಎಂಬ ಒಂದು ಆಲೋಚನೆಯಿಂದಾಗಿ ನಾವು ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಬರ್ತಿದ್ದೇವೆ. ಆದರೆ ಈ ಬಾರಿ ನಮಗೆ ಸ್ವಲ್ಪ ಮುಂದಿನ ವರ್ಷ ಯಾವ ರೀತಿ ಇರಬೇಕು, ಯಾಕಂದರೆ ಇವರು ಶ್ರೀಧರ್ ಸರ್ ಅವರು ನಮಗೆ 5 ವರ್ಷದಿಂದ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಪದೋನ್ನತಿ ಇದೆ, ಅವರು ಮುಂದೆ ACF ಆಗಲಿದ್ದಾರೆ. ಹಾಗಾಗಿ ಮುಂದೆ ನಮಗೆ ಯಾವ ರೀತಿಯ ವಲಯ ಅರಣ್ಯಾಧಿಕಾರಿಗಳು ಬರ್ತಾರೆ ಗೊತ್ತಿಲ್ಲ. ಆದರೆ ನಾನು ಶಾಸಕರ ಹತ್ರ ಒಂದು ಮನವಿ ಮಾಡೋದು, ಅವರನ್ನು ಇಲ್ಲಿ ಪದೋನ್ನತಿ ಕೂಡ ಅವರು ಇಲ್ಲಿ ಏನಾದರೂ ಯಾವುದೇ ಒಂದು ಅರಣ್ಯ ಇಲಾಖೆ ಉನ್ನತ ಹುದ್ದೆ ನಮಗೆ ಅವರನ್ನು ಇಲ್ಲಿ ಕೆಲವರಿಗೆ ಕಳಿಸಬೇಡಿ, ಬೇರೆ ಊರಿಗೆ ಜಿಲ್ಲೆಗೆ ಕಳಿಸಬೇಡಿ, ಅವರು ಇಲ್ಲೇ ಇರಲಿ. ಯಾಕಂದರೆ ಇವತ್ತು ಶಾಸಕರಿಗೆ ಕೂಡ ಗೊತ್ತಿತ್ತು, ಅವರು ಕಳೆದ ವರ್ಷ ಗ್ರೀನ್ ಮ್ಯಾಂಗ್ಳೂರ್ ಕಾರ್ಯಕ್ರಮ ಮಾಡುವಾಗ ಸುಮಾರು 10,000 ಗಿಡವನ್ನು 1 ವಾರದಲ್ಲಿ ಅವರಿಗೆ ಒಂದು ನೀಡುವ ವ್ಯವಸ್ಥೆಯನ್ನು ಶ್ರೀಧರ್ ಸರ್ ಅವರು ಮಾಡಿದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ. ನಮ್ಮ ಹಿರಿಯ ಪತ್ರಕರ್ತರು ಕೂಡ ನಿನ್ನೆ ನಾವು ಅವರ ಕಚೇರಿಗೆ ಹೋದಾಗ ಹೇಳಿದ್ರು, ಅವರು ಪದೋನ್ನತಿಯಾಗಿ ಹೋದರೆ ನಮಗೆ ಅಂಥ ಅಧಿಕಾರಿಗಳು ನಮಗೆ ಇಲ್ಲಿ ಬಾರಿ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವ ಅಧಿಕಾರಿಗಳು ಈ ರೀತಿ ಯಾರು ಮಾಡಿಲ್ಲ ಅಂತ ಹೇಳಿ ನಮಗೆ ಹಿರಿಯ ಪತ್ರಕರ್ತರು ಕೂಡ ಹೇಳಿದ್ರು. ಯಾಕಂದ್ರೆ ಮೂಡಬಿದ್ರೆಯಲ್ಲಿ ಅವರೊಂದು 1,000 ಗಂಧದ ಮರವನ್ನು ಇವತ್ತು ಪ್ಲಾಂಟೇಶನ್ ಮಾಡಿದ ಒಂದು ಕೀರ್ತಿ ಇದ್ರು, ಅದು ಶ್ರೀಧರ್ ಸರ್ ಅವರಿಗೆ. ಹಾಗಾಗಿ ನಮ್ಮ ಎಲ್ಲ ಪತ್ರಕರ್ತರ ಪರವಾಗಿ ನಾವು ಶಾಸಕರಲ್ಲಿ ಮನವಿ ಕೂಡ ಮಾಡ್ತಾ ಇದ್ದೇವೆ ಅಂತ ಅಧಿಕಾರಿಯೆಲ್ಲ ಇಲ್ಲೇ ಉಳಿಸಿಕೊಳ್ಬೇಕು ನೀವು ಅಂತೇಳಿ ಮನವಿ ಮಾಡ್ತಾ ಇವತ್ತು ಬಂದಂತ ಎಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ